ಶ್ರೀ ನಾಗ ರಕ್ತೇಶ್ವರಿ ಹಾಗೂ ಗುಳಿಗಜ್ಜ ಮತ್ತು ಕೊರಗಜ್ಜ ದೇವಗಳ ಸಾನ್ನಿಧ್ಯ ವೀರನಗರ ಅಡ್ಕ ಬಂದ್ಯೋಡ್ ಇಲ್ಲಿನ ನೂತನವಾಗಿ ನಿರ್ಮಾಣಗೊಳ್ಳಲಿರುವ ಶ್ರೀ ಸಾನ್ನಿಧ್ಯಗಳ ನಿರ್ಮಾಣ ಕಾರ್ಯಗಳಿಗೆ ಶಿಲಾನ್ಯಾಸ ಮತ್ತು ನಿಧಿ ಸಮರ್ಪಣಾ ಕಾರ್ಯಕ್ರಮ ಹಾಗೂ ವಿಜ್ಞಾಪನಾ ಪತ್ರ ಬಿಡುಗಡೆ ಬಹಳ ವಿಜೃಂಭಣೆಯಿಂದ ಜರುಗಿತು. ಶ್ರೀ ನಾಗ ರಕ್ತೇಶ್ವರಿ ಗುಳಿಗಜ್ಜ ಕೊರಗಜ್ಜ ಸಾನ್ನಿಧ್ಯ ವೀರನಗರ ಅಡ್ಕ ಇದರ ಶಿಲಾನ್ಯಾಸ ಕಾರ್ಯ ಮತ್ತು ನಿಧಿಕುಂಭ ಕಾರ್ಯಕ್ರಮ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಬಹಳ ವಿಜೃಂಭಣೆಯಿಂದ ಜರುಗಿತು. ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಾಗಿ ಸಾಯಿ ಹೀಲಿಂಗ್ ಸೆಂಟರ್ನ ವಿಜಯ್ ಗುರುಜಿ ದಿವ್ಯ ಸಾನ್ನಿಧ್ಯ ವಹಿಸಿದರು. ವಿಜಯ್ ಕುಮಾರ್ ರೈ ಮಾತನಾಡುತ್ತಾ ತನ್ನಿಂದಾಗುವ ಸಹಾಯ ಒದಗಿಸುವುದಾಗಿ ತಿಳಿಸಿದರು. ಯಾವುದೇ ಒಂದು ಒಳ್ಳೆ ಧಾರ್ಮಿಕ ಕಾರ್ಯಕ್ರಮ ಮತ್ತು ಆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಕೂಡ ಒಂದು ಪಾಲ್ಗೊಳ್ಳಬೇಕಾದ್ರೆ ಅವರಿಗೂ ಕೂಡ ದೇವರ ಸ್ವಲ್ಪ ಅನುಗ್ರಹ ಬೇಕಂತ, ಆದ್ರೆ ಮಾತ್ರ ಸಾಧ್ಯ ಅಂತ ಹೇಳಿ ಹಿರಿಯರು ಹೇಳ್ತಾರೆ. ಯಾವುದೇ ಒಂದು ಕಾರ್ಯಕ್ರಮ, ಈಗ ನಮ್ಮ ಗಂಗಾಧರನ ವಕೀಲರು ಹೇಳಿದಾಗ, ಯಾವುದೇ ಒಂದು ಕಾರ್ಯಕ್ರಮ ಮಾಡೋದಿದ್ರು ಕೂಡ ಅದಕ್ಕೆ ದೇವಬಲ ಮತ್ತು ದೈವ ಬಲ ಇದ್ರೆ ಮಾತ್ರ ಅದು ನಮ್ಮಿಂದ ಸಾಧ್ಯ ಅಂತ ಹೇಳಿ, ಅದರೊಟ್ಟಿಗೆ ಎಲ್ಲರೂ ಕೂಡ ಇವತ್ತು ನಿಧಿಕುಂಭ ಸಮರ್ಪಣೆ ಕೂಡ ಇದೆ. ಕೇವಲ ನಿಧಿಕುಂಭ ಅಂತೇಳಿ ಹೆಸರಿಗೆ ಮಾತ್ರ ಅಲ್ಲ, ಅದು ಸಮಾಜದ ಉದ್ಧಾರಕ್ಕೆ ಮತ್ತು ದೈವ ದೇವರ ಉದ್ಧಾರಕ್ಕೆ ಬೇಕಾಗಿ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನೀನು ಒಂದು ಕೈ ಕೊಟ್ರೆ ನಾನು 1000 ಕೈಯನ್ನು ನಿನಗೆ ಕೊಡ್ತೇನೆ ಬಳಕೆಯಾಗಿ ಅಂತೇಳಿ. ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ಯುವಕರೊಟ್ಟಿಗೆ ನಾವು ಸದಾ ಯಾವುದೇ ವಿಷಯದಲ್ಲಿ ಏನು ತೊಂದರೆ ಇದ್ರೂ ಕೂಡ ನಿಮ್ಮೊಟ್ಟಿಗೆ ನಾವಿದ್ದೇವೆ. ನಮ್ಮಿಂದಾಗುವ ತನು ಮನ ಧನಗಳನ್ನು ಕೂಡ ಸಹಾಯ ನಾನು ನಿಮಗೆ ಕೊಡ್ತೇನೆ ಅಂತ ಹೇಳ್ತಾ ಸ್ವಲ್ಪ ನಂತರ ಕ್ಯಾಂಪ್ಕೋ ಡೈರೆಕ್ಟರ್ ಆದ ಜಯಪ್ರಕಾಶ್ ನಾರಾಯಣ್ ತೊಟ್ಟಿತೋಡಿ ಅವರು ಸಂಘಟಿತವಾಗಿ ಪ್ರಯತ್ನಿಸಿದರೆ ಎಲ್ಲ ಸಾಧ್ಯ ಎಂದರು. ಮತ್ತು ಸುಂದರವಾದ ಗುಡಿಯು ವನವು ಒಟ್ಟಿಗೆ ಇದ್ದಾಗ ಅನ್ಯ ಶಕ್ತಿಗಳು ಅಥವಾ ಕ್ಷುದ್ರ ಶಕ್ತಿಗಳು ಅಲ್ಲಿಗೆ ಪ್ರವೇಶಿಸುವುದಿಲ್ಲ ಅಂತೆ. ಹಾಗಾಗಿ ಖಂಡಿತ ನಿಮಗೆ ಹೇಳಿದರೆ ಸೂಚನೆ ಅರ್ಥ ಆಗಿರ್ಬೋದು. ಹಾಗಾಗಿ ಅಂತಹ ಅನ್ಯ ಶಕ್ತಿಗಳು, ವಿಚಿತ್ರಕಾರಿ ಶಕ್ತಿಗಳು ಪ್ರವೇಶಿಸಿದಂತಹ ಒಂದು ಕೋಟೆಯನ್ನು ವನದ ಮೂಲಕ ಮತ್ತು ಸಾನ್ನಿಧ್ಯಗಳ ಮೂಲಕ ನಾವು ಕಟ್ಟುವ ಮೂಲಕ ಈ ಭಾಗದಲ್ಲಿ ಹಿಂದೂ ಶಕ್ತಿಯನ್ನು ಸುದೃಢಗೊಳಿಸೋಣ. ಅದಕ್ಕಾಗಿ ದುಡಿಯುವಂಥ ಅನೇಕ ಯುವಕರು ಎಲ್ಲಿದ್ದೀರಾ, ನಿಮಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳುವ ಒಂದೇ ಮಾತನ್ನು ಹೇಳ್ತಾ, ಅಧ್ಯಕ್ಷರ ನುಡಿಯಲ್ಲಿ ಉದ್ಯಮಿ ಶ್ರೀ ಗೋಕುಲ್ ದಾಸ್ ತಮ್ಮ ಸಂಪೂರ್ಣ ಸಹಕಾರ ಇದೆ ಎಂದು ಎಲ್ಲರ ಸಹಕಾರ ಅಗತ್ಯವಿದೆ ತಿಳಿಸಿದರು. ಈ ಸಂದರ್ಭ ವೇದಿಕೆಯಲ್ಲಿ ಉದ್ಯಮಿ ಮೋಹನ್ ಶೆಟ್ಟಿ ತುಮಿನಾಡು, ಶಂಕರ್ ಅಡ್ಕ, ಜನಾರ್ದನ್, ಅಮಿತಾನಂದ, ಮಾಧವ ಬೆಲ್ಚಪ್ಪಾಡ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ದಿನಕರ್ ಹೊಸಂಗಡಿ ನಿರೂಪಿಸಿ, ಹರೀಶ್ ಶೆಟ್ಟಿ ಮಾಡ ಸ್ವಾಗತಿಸಿ, ಗಂಗಾಧರ್ ಕೊಂಡೆಯೂರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದೆ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ. ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧ್ವನಿ ಮೀಡಿಯಾವನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.